ಮಂಗಳೂರಿನ ಕರ್ನಾಟಕ ಆಯುರ್ವೇದ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗ ಚಿಕಿತ್ಸೆಯ ಮಹತ್ವದ ಕುರಿತು ಆನ್ಲೈನ್ ಮಾಹಿತಿ ಕಾರ್ಯಾಗಾರ ನಡೆಸಲಾಯಿತು. ಈ ಕಾರ್ಯಾಗಾರವನ್ನು ಕಾಲೇಜಿನ ಸ್ವಸ್ಥ ವೃತ್ತ ವಿಭಾಗದ ಮತ್ತು ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಜಂಟಿ ಸಹಭಾಗಿತ್ವದಲ್ಲಿ ಆಯೋಜಿಸಲಾಯಿತು. ಸ್ವಸ್ಥ ವೃತ್ತ ವಿಭಾಗದ ಉಪನ್ಯಾಸಕಿ ಡಾಕ್ಟರ್ ಶುಭಶ್ರೀ ಬಿ ಅವರು ಸ್ವಾಗತಿಸಿದರು. ಮುಖ್ಯ ಅತಿಥಿಯಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರವಿರಾವ್ ಎಸ್ ಅವರು ಯೋಗ ದಿನಾಚರಣೆಯ ಅಗತ್ಯತೆಯನ್ನು ವಿವರಿಸಿದರು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಆಹ್ವಾನಿತರಾಗಿದ್ದ ಡಾಕ್ಟರ್ ಕೃಷ್ಣ ರಾಘವ ಹೆಬ್ಬಾರ್ ಅವರು ಯೋಗ ಚಿಕಿತ್ಸೆಯ ವೈಜ್ಞಾನಿಕ ಮಹತ್ವವನ್ನು ಸವಿಸ್ತಾರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸ್ವಸ್ಥ ವೃತ್ತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರಾಘವೇಂದ್ರ ರಾವ್, ಕಾಲೇಜಿನ ಉಪಪ್ರಾಂಶುಪಾಲೆ ಡಾಕ್ಟರ್ ಜೆಸಿಂತಾ ಮೀನಾ ಡಿಸೋಸಾ, ರಾಷ್ಟ್ರೀಯ ಸೇವಾ ಸಹ ಯೋಜನಾಧಿಕಾರಿ ಡಾಕ್ಟರ್ ಶ್ರುತಿ ಎನ್ ಭಟ್ ಮುಂತಾದವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಡಾಕ್ಟರ್ ಅಜಿತ್ ಎಂ ಕಾಮತ್ ಅವರು ವಂದಿಸಿದರು. ಡಾಕ್ಟರ್ ಸುಕನ್ಯಾ ಅವರು ನಿರೂಪಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.